ರಸಿಕರೇ, ಕಲಾ ಪ್ರೇಮಿಗಳೇ, ಕಲಾ ಬಂಧುಗಳೇ, ನೀವೆಲ್ಲರೂ ನೋಡಬೇಕಾದ ಕುಳಿತವರು ಕುಳಿತಲ್ಲೇ ಕೇಳಿ, ನಿಂತವರು ನಿಂತಲ್ಲೇ ಕೇಳಿ, ಮಲಗಿದವರು ಮಲಗಿದಲ್ಲಿ ಬೇಗ ಹೇಳಿ. ಇದು ಒಂದು ಕಲಾ ಪ್ರಕಾರ, ಒಂದೇ ಒಂದು ಆಟ, ಬಲು ನೋಟ, ರಸಿಕರಿಗೆ ರಸದೂಟ. ವಿದ್ಯುತ್ ದೀಪ ಅಲಂಕೃತ ಜಗಮಗ ರಂಗಮಂದಿರದಲ್ಲಿ ಹಾಕಿರುವ ನಿಮ್ಮ ಒಂದು ಕಣ್ಣು ಕುಕ್ಕಿಸುವ, ನಕ್ಕು ನಗಿಸುವ, ಮೈಕದಲ್ಲೇ ಅರೆದಾಡುವ ತೆಲಿಕೆ ನಲಿಕೆ ಕಲಾವಿದರ ಒಂದೇ ಒಂದು ಆಟ, ಕಿರಿಕಿರಿ ಪಾರ್ಟಿ. ಕಿರಿಕಿರಿ ಪಾರ್ಟಿ, ಕಿರಿಕಿರಿ ಪಾರ್ಟಿ. ತುಳುವನಾಡುದ ಸಿರಿ ಚಾವಡಿಡು ಒಲಿ ಮಡಲ ಆ ಕುಡಿಯಡಿಟ್ಟು ಡೆನ್ನಾನ 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 ಡೆನ್ನಾನಾಯೇ. ಜನಾನಂ ನಾನಾಗುಣಾನಾಂ ಪರಮಂ ನಿಧಾನಂ ಚತದ್ವಾರಿ ಪೂಜಿತ ಪಾದಪದ್ಮಂ ಶಾಂತಂ ಪಾಪಂ ಶಾಂತಂ ಪಾಪಂ. ಅದು ಮೊರಂಟೇಪುರ, ಅದೊಂದು ದೊಡ್ಡ ಸೇಟ್, ಅದೊಂದು ಬಹುದೊಡ್ಡ ರಾಜ್ಯ, ಸಾಮ್ರಾಜ್ಯ ಸ್ವರಾಜ್ಯ ಒಟ್ಟು ಅದೊಂದು ಆ ರಾಜ್ಯವನ್ನು ಆಳ್ವಿಕೆ ನಡೆಸುವಾತ ಒಬ್ಬನೇ ರಾಜ, ಆತನೇ ಮೊರಂಟೆಪುರದೀಶ್ವರ ಶ್ರೀ ಶ್ರೀ ತುಕಾರಾಮ್ ಅಲಿಯಾಸ್ ರಾಮ. ಮಹಾರಾಜನಿಗೆ ಬಹುಪರಾಗ್. ಇವರ ಆಳ್ವಿಕೆ ಕಾಲದಲ್ಲಿ ಟ್ರ್ಯಾಜಿಡಿ ಇರಬಹುದೇ, ಅಥವಾ ಕಾಮಿಡಿ ಕೂಡ ಇರಬಹುದೇ, ಅಥವಾ ಏನಾದರೂ ಒಂದು ಇರಬಹುದೇ. ವೀಕ್ಷಿಸಿ ಇದೀಗಲೇ. ತುಕಾರಾಮ ಮಹಾರಾಜರಿಗೆ ಜಯವಾಗಲಿ. ತುಕಾರಾಮ ಮಹಾರಾಜರಿಗೆ ಜಯವಾಗಲಿ. ತುಕಾರಾಮ ಮಹಾರಾಜರಿಗೆ 2 ಅಂದರೆ ರಡ್ ಜನ ಜೋಕುಲು ಚಿಲ್ಡ್ರನ್. ಮಲ್ಲಮಗೆ ಬಲ್ಯಾರ್ ಭೋಜೆ, ಎಲ್ಯ ಸಣ್ಣ ಮುಗುಡು ಮುಕುಂದೆ. ಇವರ ಸೇನಾಧಿಪತಿ ಯಾರು ಗೊತ್ತೇ? ಅವನೇ ಸೇಮೆದಡ್ಡಿಯ ಕುಟ್ಟಪ್ಪೆ ಸಮರಕಲಾ ಪ್ರವೀಣೆ, ಡಿಸ್ಕೋ ಡ್ಯಾನ್ಸ್ ಚತುರೆ, ಜೂಜು ಬೀಡಿ ಗೆದ್ದವ, ಪಿಡ್ಕ್ ರಾಜ. ಅವನ ದೊಡ್ಡ ಒಂದು ಕಲೆ ಚಿಕನ್ ಫೈಟ್, ಅಂದ್ರೆ ಕೋರ್ದಗಟ್ಟ. ಅಂಚಂಡ ತಡದಾಯೆ ಕುಟ್ಟಪ್ಪ ಒರಬಲಪ್ಪ. ಚಾಮುಂಡಿ ತಾಯಿ ಆಣೆ ನಾನೆಂದು ನಿಮ್ಮನೆ, ಇನ್ನೆಲ್ಲ ಜನ್ಮದಲ್ಲೂ ಹುಟ್ಟೋದು ಇಲ್ಲೇನೆ, ಪ್ರೀತಿಸೋದು ಎಂದು ನಿಮ್ಮನ್ನೇ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಮಹಾರಾಜರಿಗೊಂಜಿ ಮಲ್ಲ ನಮಸ್ಕಾರ. ಮಿಸ್ಟರ್ ಕುಟ್ಟಪ್ಪ, ನನ್ನ ಇಬ್ಬರು ಜೋಕುಲು ಎಲ್ಲಿ ಹೋಗಿದ್ದಾರೆ? ಡಿಯರ್ ಮಹಾರಾಜ ಸರ್, ನಿಮ್ಮ ಮಲ್ಲ ಮಗ ಬಲ್ಯಾರ್ ಭೋಜ ಕಂಬಳದ ಗದ್ದೆಯಲ್ಲಿ ಫುಟ್ಬಾಲ್ ಆಡ್ತಾ ಇದ್ದಾನೆ. ಸ್ಮಾಲ್ ಮಗ ಮುಗುಡು ಮುಕುಂದ ತೋಡಿನಲ್ಲಿ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾನೆ. ಓಕೆ ಓಕೆ ಕುಟ್ಟಪ್ಪ, ನಮ್ಮ ಸಾಮ್ರಾಜ್ಯದಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ? ಇಲ್ಲದ್ರೆ ಸಮಸ್ಯೆ ಇದೆಯಾ? ಅಣ್ಣೆರೆ, ನಿಮ್ಮ ಆಳ್ವಿಕೆಯಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಸಮಸ್ಯೆ ಇಲ್ವೇ ಇಲ್ಲ.
ಎಲ್ಲರಿಗೂ ಫ್ರೀ ವೈಫೈ ಕೊಟ್ಟಿದ್ದೀರಿ. 24x7 ಆನ್ಲೈನ್ ಚಾಟ್ನಲ್ಲಿದ್ದಾರೆ. ಕುಟ್ಟಿದೊನ್ನೆ ಆಟ ಆಡುವ ಮಕ್ಕಳಿಗೆ ವಾಟ್ಸಪ್ ಕೊಟ್ಟಿದ್ದೀರಿ. ಓದಲು ಪುಸ್ತಕದ ಬದಲು ಫೇಸ್ಬುಕ್ ಕೊಟ್ಟಿದ್ದೀರಿ. ಚೆನ್ನದ ಮಣೆ ಬದಲು ಕ್ಯಾಂಡಿ ಕ್ರಶ್ ಕೊಟ್ಟಿದ್ದೀರಿ. ಜೀವನದಲ್ಲಿ ದೀಗುಜ್ಜೆ ಬಂದವರಿಗೆ ಬ್ಲೂವೆಲ್ ಗೇಮ್ ಕೊಟ್ಟಿದ್ದೀರಿ. ನಮ್ಮ ಸಾಮ್ರಾಜ್ಯದ ಯುವಕ ಯುವತಿಯರಿಗೆ ತಿಂಡಿಯ ಸಮಸ್ಯೆಯೇ ಇಲ್ಲ. ಹೆಜ್ಜೆ ಹೆಜ್ಜೆಗೂ ಅಲ್ಲಲ್ಲಿ ಪುಂಡಿ ಬೇಯ್ತಾನೇ ಇದೆ. ಎಲ್ಲವೂ ಕುಶಲ, ಕ್ಷೇಮ, ಸ್ವಚ್ಛ, ಕ್ಲೀನ್ ಖಜಾವ್, ಒಟ್ಟು ಸ್ವಚ್ಛ ಭಾರತ್, ಒಟ್ಟು ಏನೋ ಒಂದು ಆಗುತ್ತಿದೆ ರಾಜ. ಎಸ್, ವೆರಿ ಗುಡ್. ಪಂಡಿಲಕ ಕುಟ್ಟಪ್ಪ, ನನ್ನ ಮಲ್ಲ ಮಗನಿಗೆ ಕೂಡಲೇ ಒಂದು ಮಿಸ್ಟರ್ ಕಾಲ್ ಕೊಡು. ಸಣ್ಣ ಮಗನಿಗೆ ಒಂದು ವಾಟ್ಸಪ್ನಲ್ಲಿ ವಿಡಿಯೋ ಕಾಲ್ ಮಾಡು. ಅವರು ಕೂಡಲೇ ಬರಬೇಕಂತ. ಅವರು ಆಟ ಆಡಿದ್ದು ಸಾಕು. ದನಿಕ್ಕುಲೆ, ನಾನು ಏನು ಮಾಡಲಿ? ನನ್ನ ಮೊಬೈಲ್ನಲ್ಲಿ ಕರೆನ್ಸಿ ಇಲ್ಲ. ಅಯ್ಯೋ ಸೇಮೆ ದಡ್ಡೆ, ಜಿಯೋ ಸಿಮ್ಮಿನವರು ಎಲ್ಲ ಆಫರ್ ಕೊಟ್ಟರು, ನೀನು ಬದಲಾಗಿಲ್ಲ. ಸರಿ, ನನ್ನ ಕಚ್ಚಿದ ಆಪಲ್ ಮೊಬೈಲ್ನಿಂದ ಕಾಲ್ ಮಾಡು. ನಾನು ಊಟಕ್ಕೆ ತಿಮರೆ ಚಟ್ನಿ ರೆಡಿ ಮಾಡಿಸ್ತೇನೆ. ನೀನು ಊಟಕ್ಕೆ ಆಸ್ಥಾನಕ್ಕೆ ಬಾ. ತಿಮರೆ ಚಟ್ನಿಯಲ್ಲೇ ಎಲ್ಲರೂ ಊಟ ಮಾಡುವ. ಇನ್ನು ಚಿಮರ ಚಟ್ನಿ ಈದ್ ಜನಕ್ಕ ಯಾವನ್ನ? ಸತ್ತಿರ್ಬೋಕಿ ಜೀವನ ನಮ್ಮದಲ್ಲ, ಖಾಲಿ ಕೂತು ಬೋರಾಗಿದೆ. ಬಾರಿಗೆ ಪರಾರಿ ಆಗುವ ಪೋರರಲ್ಲ, ದಾರಿ ಬೇರೇನು ಕಾಣದಾಗಿದೆ. ವಾಜಾಲಿ ವಾಜಾಲಿ ಅಲ್ಪಲ್ಪ ರಂಗೋಲಿ ಡಮ್ 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 ಕೇನುಂಡೆ ಅವ್ವೆ ನಮ್ಮ ತಿರಿಯೊಲಿ ಬೈಬೇನೆ ದೀವಾಲಿ. ಮಲ್ಲಮಗ ಬಲ್ಯಾರ್ ಭೋಜ ಕಂಬಳದಲ್ಲಿ ಫುಟ್ಬಾಲ್ ಆಡಿ ಪ್ರವೇಶ. ಸಣ್ಣ ಮಗ ಮುಗುಡು ಮುಕುಂದನು ಕೂಡ ಮೆಲ್ಲನೆ ಅಂದ್ರೆ ಒಂತೆ ಫಾಸ್ಟ್ ಆಸ್ಥಾನಕ್ಕೆ ಆಗಮಿಸುತ್ತಾನೆ. ಬಳಿ 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 ರಾ ಬಳಿ ಸಾಹೋರ ಬಾಹುಬಲಿ. ಬಳಿ 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 ರಾ ಬಳಿ ಸಾಹೋರ ಬಾಹುಬಲಿ. ಜಯ ಹಾರತಿನಿ ಕೆ ಪಟ್ಟಲಿ ಪಟ್ಟಲಿ ಗಗನಾಲೆ ಛತ್ರ ಪಟ್ಟಲಿ. ಎಲ್ಲ ನಿಮಗೆ ಸ್ವಲ್ಪನೂ ಭಾಷೆ ಇಲ್ಲ. ನಾನು ಒಬ್ಬನೇ ಬಂಗಬರುಡ, ನನಗೆ ಒಬ್ಬನಿಗೇನಾ ಈ ಸಾಮ್ರಾಜ್ಯ? ಹೀಗೆ ಮಹಾರಾಜರು ಸರಿ ಬೈಯುವರು. ಇದೇ ಸಂದರ್ಭದಲ್ಲಿ, ಇದೇ ದೃಶ್ಯದಲ್ಲಿ, ಇದೇ ಪೊರ್ತಿನಲ್ಲಿ ಜೀಗುಜ್ಜೇಪುರದ ರಾಜನು ತನ್ನ ದೂತನನ್ನು ಕಳಿಸುತ್ತಾನೆ. ಆ ದೂತನೇ ಮೂಂಡಿದಂಡು ದೊಂಬಯ್ಯ ಬ್ರೇಕಿಂಗ್ ನ್ಯೂಸ್ ಹಿಡ್ಕೊಂಡು ದೂರದಿಂದ ಬರ್ತಿದ್ದಾನೆ. ಓ ದೂತ, ಓಲ್ಲಂಬೆ ಬೇಗ ಬಲೆಯ. ಜಿಗುಜ್ಜೇಪುರದ ರಾಜಕುಮಾರಿಯ ಸ್ವಯಂವರವಂತೆ ನೀವು ಕುಟುಂಬ ಸಮೇತರಾಗಿ ಬಂದು ಸ್ವಯಂವರದಲ್ಲಿ ಭಾಗವಹಿಸಬೇಕಾಗಿ ಸ್ವಯಂವರ ಸಮಿತಿಯಿಂದ ವಿನಂತಿ. ಓ ಎನ್ನ ಜೋಕಲೆ, ಇಲ್ಲಿ ಕೇಳಿ. ನೀವು ಆಡಳಿತ ಅಂತೂ ಸರಿ ಮಾಡಲ್ಲ, ಇದನ್ನಾದರೂ ಮಾಡಿ. ಏನಾಗ್ತದೆ ಅಂತ ಮತ್ತೆ ನೋಡುವ. ಏನಾಯ್ತು? ಜೋರು ಬಡಾಪುಣಪ್ಪ. ಸರಿ, ಬನ್ನಿ ಎಲ್ಲರೂ ತಿಮರೆ ಚಟ್ನಿಯಲ್ಲಿ ಊಟ ಮಾಡುವ. ನಿಗ್ಲು ಅಡೆ ಎಂಕ್ಲು ಮಾತ್ರ.
ಜೀಗುಜ್ಜೇಪುರಕ್ಕೆ ಹಲವು ಮದುವೆಯಾಗದ ಅನ್ಮ್ಯಾರಿಡ್, ಕೆಲಸವಿಲ್ಲದ ಅನ್ಎಂಪ್ಲಾಯ್ಡ್, ಸ್ಮಾಲ್ ಬ್ರಿಸ್ಟಲ್ಗಳು, ಕಿಂಗ್ ರಾಜರು ಆಗಮಿಸಿದ್ದಾರೆ. ಯಾರಲ್ಲಿ ಯುವರಾಣಿ ದೇವಕಿಯನ್ನು ಬರಹೇಳಿ. ದೇವಕಿಯ ಸ್ವಯಂವರದಲ್ಲಿ ಕೆಲವೇ ಕ್ಷಣದಲ್ಲಿ ಮಲ್ಲ ಯುದ್ಧ ಪ್ರಾರಂಭವಾಗುತ್ತದೆ. ಒಂದು ಕಡೆಯಿಂದ ತೆಕ್ಕರ ತಿಮ್ಮಪ್ಪ ಮತ್ತು ಇನ್ನೊಂದು ಕಡೆಯಿಂದ ಕೆಂಗಿಡಿಯ. ಅಣ್ಣ, ಬೇಗ ಸ್ಟಾರ್ಟ್ ಮಾಡಿ, ಆದಷ್ಟು ಬೇಗ ಮುಗಿಸ್ಬೇಕು. ಕೊಂಬದಾಗಲು ಓಲಾರಣ್ಣ ಅವರ ಉರ್ಪಲೆ. ತಿರುವಕಿ ನನ್ನ ಮಗೇನೆ ಮುಂದಿನ ಪಂದ್ಯ ಕೆಂಗೇಡಿಯ ಮತ್ತು ಬಲ್ಯಾರ ಭೋಜಂಗೆ ಕಳ್ಳೆ. ಏನಾಗುತ್ತೆ ಅಂತ ನೋಡ್ಲ ಈಗ. ಶಿವನೇ ಶಂಭುಲಿಂಗ. ಮುಂದಿನ ಪಂದ್ಯ ಯಾವ ರೀತಿ ರೋಚಕವಾಗಿರುತ್ತೆ ಅಂತ ಕಾದು ನೋಡುವ. ಕ್ಯಾಮರಾಮನ್ ಆದಿತ್ಯ ಜೊತೆ ಅನಿತ್ ಗೌಡ, ನಮ್ಮೂರ ವಾರ್ತೆ. A surreal moment. Two titans about to clash. The first undefeated world champion in history. Talking about no fear from Gomez. A spear from out of nowhere. We're looking to end this early. ಈಗ ಫೈನಲ್ ಪಂದ್ಯ. ಫೈನಲ್ ನಲ್ಲಿ ಬಲ್ಯಾರ್ ಭೋಜನಿಗೆ ಮತ್ತು ಮುಗುಡು ಮುಕುಂದನಿಗೆ, ಅಂದರೆ ಅಣ್ಣ ತಮ್ಮನ ನಡುವೆ ಜಟಾಪಟಿ. ಆ ಕಡೆಯಿಂದ ಓಡಿ ಬಂದು ಬಲ್ಯಾರ್ ಭೋಜ, ಈ ಕಡೆಯಿಂದ ರೆಡಿಯಾದ ಮುಗುಡು ಮುಕುಂದ. I won the toss and I choose to bat first. ಪ್ರವೇಶ ಮೈದಾನದ ಕಡೆಗೆ ರೋಚಕ ಪಂದ್ಯಕ್ಕೆ ಮುನ್ನುಡಿ. ಎದುರಾಳಿ ಕಡೆಯಿಂದ 4 ರನ್ಗಳೊಂದಿಗೆ ದಾಂಡಿಗನ ಖಾತೆ ಶುರು. ಓ ಮೈ ಗಾಡ್, ಅಣ್ಣನನ್ನೇ ಸೋಲಿಸಿದ ತಮ್ಮ. ಫೈನಲ್ ಪಂದ್ಯದಲ್ಲಿ ಮುಗುಡು ಮುಕುಂದ ಜಯಶಾಲಿಯಾದನು. ಹಲವು ಅಂತರಗಳಿಂದ ಈ ಮ್ಯಾಚ್ ಅನ್ನು ತನ್ನದಾಗಿಸಿಕೊಂಡಿದ್ದಾನೆ. ಈ ಸಲ ಮುಗುಡು ಮುಕುಂದ ಪಂದ್ಯ ಶ್ರೇಷ್ಠರಾಗಿದ್ದಾರೆ. ಜಸ್ಟ್ ಮಿಸ್. ಎಂಕ್ ತಿಕ್ಕಂದೆ ಪೋಡತ. ನಾನು ನೈವಿಡ ಮಾಟೆ.
ಬಾಳು ಕಲಿಸಿದ ಸಲಹೆಗಾರ ಬೆರಗು ಮೂಡಿಸೋ ಜಾದುಗಾರ ಅಪ್ಪ ಗದರೋ ಮೀಸೆಕಾರ ಮನಸ್ಸೇ ಕೋಮಲ ನಿನ್ನ ಹೋಲೋ ಕರ್ಣ ಯಾರಿಲ್ಲ ಅಪ್ಪ ಐ ಲವ್ ಯು ಅಪ್ಪ ಐ ಲವ್ ಯು ದೇವಕಿಯಾಳನ್ನು ಬಲ್ಲಿಯರ್ ಭೋಜನಿಗೆ ವರಿಸುವ ಆಸೆ ಇದ್ದಿದ್ದರಿಂದ ದೇವಕಿಯ ಮೇಲೆ ಬ್ಯಾಡ್ ಸ್ಟೋರಿ ಕಟ್ಟುತ್ತಾನೆ. ಇಷ್ಟೇ ಆಗಿದ್ರೆ ಪರವಾಗಿಲ್ಲ ಅಂತ ಸುಮ್ಮನೆ ಇರ್ಬೋದಿತ್ತು ಕಣ್ರಿ, ಆದರೆ ಆಕೆಯನ್ನ ಇಲ್ಲರ್ತ್ ಬಿಡೈ ಬಾಡುವೆರು. ಆದರೆ ಇದನ್ನು ಮುಕುಂದ ನೋಡ್ತಾನೆ. ಆತ ಓಡಿ ಬಂದು ಧರ್ಮಪತ್ನಿನು ಸೀದಾ ಕರ್ಕೊಂಡು ಹೋಗ್ತಾನೆ. ಇದನ್ನು ನೋಡಿದ ಪುಟ್ಟಪ್ಪ ಏನ್ ಮಾಡ್ತಾನೆ? ಆದರೆ ಆತ ಮಾಡೋದಾದ್ರೂ ಏನು, ಪುತ್ತ ಕೊಲೊಂದು ಬೋಳಿಪುನ ಮಾತ್ರ. क्या कभी अंबर से सूर्य बिछड़ता है, क्या कभी बिन बाती दीपक जलता है। छोड़ गया जो तू कैसे जिएंगे हम, तू ही किनारा तू ही सहारा, तू जग सारा तू ही हमारा सूरज तू ही तारा। जय जयकारा जय जयकारा स्वामी देना साथ हमारा। ಊರು ಬುಡಿಯರು ಪರ ಊರುಗು ಬತ್ತೆರು. ಮನೆ ಬಿಟ್ಟು ಬಂದ ಮುಕುಂದ ಮತ್ತು ದೇವಕಿ ಕೆಲವು ತಿಂಗಳ ನಂತರ ಏನು ಮಾಡಿದ್ರು ಎಂಬ ಕುತೂಹಲ ನಿಮಗಿರಬಹುದಲ್ವಾ? ಏನು ಮಾಡಿದ್ರು ಗೊತ್ತೇ? ದಾದ ಮಲ್ತೊಂದುಲ್ಲರು ಪಂಪಿನ ಸ್ಟೋರಿ ನೀವೇ ನೋಡಿ. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ರಾಜ್ಯ ಆಳಬೇಕಾದ ರಾಜ ವಿಧಿಯ ಕೈಗೆ ಸಿಕ್ಕಿ ಬೀದಿಗೆ ಬಂದು ಬಿದ್ದ. ಆದರೆ ಕೈ ಹಿಡಿದು ಎತ್ತಿದ್ದು ಭೂಮಿ ತಾಯಿ. ಪ್ರೇಕ್ಷಕರೇ, ಒಬ್ಬ ಸಾಮಾನ್ಯ ವ್ಯಕ್ತಿ ಕೃಷಿಕನಾದರೆ ರಾಜ್ಯವನ್ನಲ್ಲ ಇಡೀ ಪೃಥ್ವಿಗೆ ಒಡೆಯನಾಗುತ್ತಾನೆ. ಆತ ಭೂಮಿ ತಾಯಿಯ ಮಗನಾಗುತ್ತಾನೆ. ರೈತ ಬರೀ ದೇಶದ ಬೆನ್ನೆಲುಬಲ್ಲ, ಅವನು ಪ್ರಪಂಚದ ಬೆನ್ನೆಲುಬು. ನಿಮ್ಮಂತಹ ರೈತರಿಗೆ ನಮ್ಮ ಕಿರಿಕಿರಿ ಪಾರ್ಟಿಯ ಸಣ್ಣ ಸಮರ್ಪಣೆ ಇದು. ಕೃಷಿಕೋ ನಾಸ್ತಿ ದುರ್ಭಿಕ್ಷಂ, ರೈತ ನಮ್ಮೆಲ್ಲರ ಅನ್ನದಾತ. ಜೈ ಕಿಸಾನ್. ಅಣ್ಣ ಮುಗ್ಗಿಂಡು ನಿಮ್ಮನ್ನು ಕುಟ್ಟಪ್ಪ ಮರ್ಡರ್ ಮಾಡ್ಲಿಕ್ಕಿಲ್ವಾ? ಇವರನ್ನು ಕೊಂದ್ರೆ ನಮಗೆ ನೆಕ್ಸ್ಟ್ ಸ್ಕಿಟ್ಗೆ ಜನ ಬೇಡವಾ? ಅಂಚಂಡ ನೆಕ್ಸ್ಟ್ ಇಯರ್ ಒಟ್ಟಿಗೆ ತೆಕ್ಕುವ. ಬಾಯ್ ಬಾಯ್, ಸಿ ಯು.